ಆತ್ಮಹತ್ಯೆಗೆ ಶರಣಾಗಿರುವ ಸಮಾಜ ಸೇವಕ ಉದ್ಯಮಿ ಮುಮ್ತಾಜ್ ಅಲಿ ಅವರು ಕೊನೆಯದಾಗಿ ತನ್ನ ಸ್ನೇಹಿತರಿಗೆ ಕಳುಹಿಸಿದ ಆಡಿಯೋ ಸಂದೇಶ ಇದೀಗ ಬಹಿರಂಗವಾಗಿದೆ. ಹಕೀಂ ಎಂಬುವರಿಗೆ ಆಡಿಯೋ ಮೆಸೇಜ್ ಮಾಡಿದ್ದ ಮುಮ್ತಾಜ್ ಅಲಿ ಒಂದು ಹೆಣ್ಣಿನಿಂದ ಯಾವ ರೀತಿ ಟಾರ್ಚರ್ ಆಗಿತ್ತು ಎಂದು ಆಕೆಯ ಹೆಸರು ಹೇಳದೆ ವಿವರಿಸಿದ್ದಾರೆ. ಅಷ್ಟೇ ಅಲ್ಲದೆ ಇದರಲ್ಲಿ ಸತ್ತಾರ್ ಮತ್ತು ಆತನ ಗ್ಯಾಂಗ್ ಯಾವ ರೀತಿ ಭಾಗಿಯಾಗಿದೆ ಎಂದು ಕೂಡ ವಿವರಿಸಿದ್ದಾರೆ. ಬ್ಯಾರಿ ಭಾಷೆಯಲ್ಲಿ ಇರುವ ಈ ಆಡಿಯೋದ ವಿವರ ಇಲ್ಲಿದೆ. ಭಾರಿ ಕಲ್ಚರ್ ಸತ್ತಾರ್ ಹಾಕಿಟ್ಟುಂಡಲ್ಲಿ ಬೆನಿಯಲ್ಲಿ വെച്ചിട്ട് ಭಾರಿ ಕಲ್ಚಿಟಲ್ ನಂಡು ಎಲ್ಲ ಇದಾಕೋರು ಭಾರಿ ಇದಾಕ್ಯಾರು ಜಮಾತ್ಲಾಕಿಟ್ಟು ಎಲ್ಲ ಪಣಿ ಇರ್ತುಂಟಲ್ಲ ಎಂದೆಲ್ಲ ಹಾಕಿಟ್ಟು ಬೇರೆ ತರ್ಡ್ ರೇಟ್ ಬೆನಿಂಗ್ ಅದು ಪಿಟಿಯತ್ತಲ್ಲಿ ನಂದು ಸೋಷಲ್ 25 ವರ್ಷಂಗಂತವ್ರು ಕಾಲೇ ಬಂದಟ್ಲೆ ನಂದು ಇದಾಕಿಟ್ಟು ಅಂದು ಆ ಮಿಸ್ಬತ್ತು ಬಂದು ஒரு ತಿಂಗಳಿಗೆ ಬಂದು ಬೆನಿಂಗ ಇಡೀ ನಾವು ஒரு ಕ್ಯಾರೆಕ್ಟರ್ ಇದಾಕಿಟ್ಟು ಎಂದೆಲ್ಲ ಹಾಕೊಂಡು ಹೋಗಿತ್ತು ನಂದು ಬ್ಲ್ಯಾಕ್ ಮೇಲ್ ಟಾರ್ಚರ್ ಹಾಕಿಟ್ಟು ನನ್ನ ಫ್ಯಾಮಿಲಿ ಡಿವೈಡ್ ಹಾಕೊಂಡು ಹೋಗಿಟ್ಟು ಎಂದೆಲ್ಲ ಹಾಕೊಂಡು ಹೋಗಿಟ್ಟು ಭಯಂಕರ ಇದಾಕ್ಯಾರು ನನ್ನ ವಾಯ್ಸ್ ರೆಕಾರ್ಡ್ ಬಿಸಿಟ್ಟು ಬಾಕಿ ಅವಳ ವಾಯ್ಸ್ ರೆಕಾರ್ಡ್ ಎಂದೆಲ್ಲ ಬೇಂಡದ ಜನಾದರು ಇಡೀ ವಾಯ್ಸ್ ರೆಕಾರ್ಡ್ ಎಂದೆಲ್ಲ ಇದಕ್ಕಿಟ್ಟು ನಂದು ಬಾಯಿಲ್ ಬರವಾಯಿಟ್ಟು ನಂದು ಟಾರ್ಚರ್ ಹಾಕವಾಯಿಟ್ಟು ಅದರ ಯೂಸ್ ಆಗಿಟ್ಟು ಇದಾಕಿ ಬಿಟ್ರು ಆಯ್ತಲ್ಲ ಇಂಥ ಪರಿಸ್ಥಿತಿ ಹಾಕಿರಲ್ಲ ಭಾರಿ ಅವರು ಡೇಂಜರ್ ಆಗಿ ಬೆನಿಗೆ ಎಂಥ ಪರಿಸ್ಥಿತಿ ಯಾರಿಗೂ ಹಾಕೋತೀರ ಸೊಗಲು ಭಾರಿ ಜಾಗ್ರತೆ ಹಾಕೊಂಡು ഇതിൽ സത്താർ അങ്ങനെ കുറേ കലിയെല്ലാം ഇതിലുണ്ട് അതുകൊണ്ട് ഗ്യാങ് വെച്ചിട്ട് ഇതിലിങ്ങനത്തെ പണി ആക്കി പാട്ടിരല്ലോ ആ പെനിങ്ങ ഭയങ്കര ഡേഞ്ചറസ് പെനിങ്ങ ഇതേപോലെ ಎಲ್ಲರೂ ಆ பெனிங்க ಸುಮಾರು ಇದಾಲೋ ಕನೆಕ್ಷನ್ വെച്ചിട്ട് ಇದೇപോലെ ಹಾಕಿರಂದಲ್ಲ ಹಂಗೆ ಹೋಗ್ಬಿಟ್ಟು ನಂದು ಕಲ್ತು ಇರುವಾಯಿಟ್ಟು ನಂದು ಅವರು ಪರಿಸ್ಥಿತಿ ಕೊಂಬರು ಈ ಕಾರಣ ಕಲ್ഞ്ഞವರು 2 ತಿಂಗಳುಂಟು ನಂದು ಟೆನ್ಷನ್ ಹಾಕಿಬಿಟ್ಟು ಇದಾಗಿತ್ತು 3 ವರ್ಷത്തിലുണ്ട് ಹಾಕಿ ಫೋನು ಅದು ಇದು ಹಾಕಿಟ್ಟು ನಂದು ಯೂಸ್ ಹಾಕಿಟ್ಟು ನಂದು ಎಂದೆಲ್ಲ ಇದಾಕವಾಯಿಟ್ಟು ಇಂಥ ಪರಿಸ್ಥಿತಿ ಹಾಕಬಾರ್ದು പഠിച്ചവൻ ഇങ്ങനത്തെ ಖಂಡಿತമായിട്ടും ಇದರ ಕೊಡ್ಕೊಂಡು ಇದಾಕಿಟ್ಟು ಬಿಡೋತೀರ ಆಯ್ತು ಅವರು ಆರು ಇಂಥ ಪರಿಸ್ಥಿತಿ ಹಾಕೋತೀರ 25 ವರ್ಷ ಇತಿಹಾಸದಲ್ಲಿ ಇಂಥವ್ರು ಸೋಷಲ್ಲಿ ಇಂಥವ್ರು ಕಲೆಕ ಬಂದಿಟ್ಲೆ ಹಾಗಂತವ್ರು ತರ್ಡ್ ರೇಟ್ ಬೆನಿಗಲು ಬೆನಿಂಗ್ ಇದಾಕಿಟ್ಟು ಇಂಥ ಅಕ್ರೆ ನಿಂಗೆ ಭಯಂಕರ ಈ ಗೊಂತಿಕ್ಕು ಇದಾಕಿಟ್ಟು ಭಾರಿ ಅವ್ರು ಇದಾಕಿಟ್ಟು ಇಂಥವ್ರು ತರ್ಡ್ ರೇಟ್ ಬೆನಿಂಗ್ ಕ್ಲಾಸ್ ಹೊರ ಹಾಕಿರು ಆರ್ಗೋರಿಗಂತೂ ಇದು ಕೊಟ್ಟರು ಬೇಡ ಫ್ಯಾಮಿಲಿ ಡಿವೈಡ್ ಹಾಕೊಂಡ್ಬಲ್ತು ನಾನು ಫ್ಯಾಮಿಲಿದು ಎಂದೆಲ್ಲ ಚೆಲುವಾಯಿಟ್ಟು ಎಂದೆಲ್ಲ ಹಾಕ್ಬಾಯ್ತು ನನ್ನ ವಾಯ್ಸ್ ಎಲ್ಲ ಹಾಕ್ಬಾಯ್ತು ನನ್ನ ವಾಯ್ಸ್ ರಮೇ ರೆಕಾರ್ಡ್ ಹಾಕಿರು ದುನಿಯವರು ಎಂದೆಲ್ಲ ವಾಯ್ಸ್ ಆರಾರ ಚೆಂದರು ಆ ಬೆನಿಗ ಅದರೆಲ್ಲ ಬಿಚ್ಚಾಗಿ ವೈಕಂಟೆ ಇದ್ರೆ ನಂಗೆ ಎಲ್ಲ ಮೊತ್ತ ಡಿವೈಡ್ ಹಾಕೊಂಡ್ಬಲ್ತು ಫ್ಯಾಮಿಲಿ ಡಿವೈಡ್ ಹಾಕೊಂಡ್ಬಲ್ತು ವ್ಯವಸ್ಥೆ ಎಲ್ಲ ಹಾಕಿಟ್ಟು ಇಂಥ ಪರಿಸ್ಥಿತಿ ಹಾಕಿವರು ಬೆನಿಗ ಇಡೀ ಜಮಾತ್ಲಿ 25 ವರ್ಷ ನಂದವರು പേരിനല്ല ಇಂತು ಅದ್ರ ಬೆಳಕಾಕುವ ಸ್ಪಾಯಿಲ್ ಹಾಕಿಟ್ಟು ಇಂಥವ್ರು ಇದಾಕಿರು ಇಂದ್ರ ನಲ್ಲದಾಕಿರೋದು ಪರ್ಚವನ್ನ ಹೈರ್ಲಾಕಿ ಮೇಯವು ಎಲ್ಲರಿಗೂ ಒಂದು ನಲ್ಲವ್ರು ನೀಯತ್ತಲ್ಲಿ ಚೆಂದ ಬಿಡು ಇನ್ಶಾಲ್ಲ ಪರ್ಚವನಿಗೆ ಅಂತ ಪರಿಸ್ಥಿತಿ ಯಾರಿಗೂ ಹಾಕಿರಬೇಡ